ಮಂಗಳೂರಿನ ಕೆನರಾ ಕಾಲೇಜಿನಲ್ಲಿ ಆಕೃತಿ ಆಶಯ ಪಬ್ಲಿಕೇಶನ್ಸ್, ರಂಗಸಂಗಾತಿ ಮಂಗಳೂರು, ಬಹುರೂಪಿ ಬೆಂಗಳೂರು, ವಿಕಾಸ ಮಂಗಳೂರು ಆಶ್ರಯದಲ್ಲಿ ಡಾಕ್ಟರ್ ಬಿಎ ವಿವೇಕ್ ರೈ ಅವರ ಅಕ್ಕರ ಮನೆ 72 ಕೋಣೆಗಳ ಪುಸ್ತಕ ಬಿಡುಗಡೆಗೊಂಡಿತು. ಇನ್ನು ಪುಸ್ತಕವನ್ನು ಹಿರಿಯ ಲೇಖಕಿ ವೈದೇಹಿ ಬಿಡುಗಡೆಗೊಳಿಸಿದ್ರು. ಈ ವೇಳೆ ಮಾತನಾಡಿದ ಅವರು, ಹುನ್ನಾರಗಳ ನಡುವೆ ಬದುಕುತ್ತಿರುವವರು ನಾವು. ಈ ನಡುವೆ ಕ್ರಿಯಾಶೀಲರಾಗಿ ಬೆಳೆದವರು ಹಾಗೂ ದೇಶ ವಿದೇಶದಲ್ಲಿ ಎಲ್ಲಿ ಹೋದರೂ ದಕ್ಷಿಣ ಕನ್ನಡ ಜಿಲ್ಲೆಯ ತನ್ನೂರಿನ ಮನೆಯ ಘನತೆ ಕಾಪಾಡಿದವರು ಬಿಎ ವಿವೇಕ್ ರೈಗಳು ಎಂದು ಅವರು ಹೇಳಿದರು. ಇನ್ನು ಕಲಿಯುತ್ತಾ ಜ್ಞಾನ ಮಾರ್ಗದಲ್ಲಿ ಸಾಗುತ್ತಾ ಶಿಸ್ತಿನ ಜೀವನ ನಡೆಸುತ್ತಿರುವ ವಿವೇಕ್ ರೈ ಅವರು ಎಲ್ಲವನ್ನ ಅರಿತು ಗ್ರಹಿಸಿಕೊಳ್ಳಬಲ್ಲ ವಿದ್ವಾಂಸ ಎಂದರು. ಯಾರಿಗೆ ಹೆಚ್ಚು ಕೋಣೆಗಳೇ ಇದ್ದಲ್ಲ, ಸ್ಪೇಸೇ ಇಲ್ಲ. ಇವತ್ತು ಸ್ಪೇಸ್ ಇದ್ದ ಮನಸ್ಸಿನ ಮಧ್ಯೆ ನಾವು ಬದುಕ್ತಾ ಇದ್ದೀವಿ, ಸ್ಪೇಸೇ ಇಲ್ಲ. ನೋಡ್ರಿ, ಈ ಮನಸ್ಸು ರಾಶಿ ಜನ ಇದೆ, ಒಂದು ರಾಶಿ ಘಟನೆಗಳು, ಒಂದು ರಾಶಿ ಊರುಗಳು, ಎಕ್ಸ್ಪೀರಿಯನ್ಸ್ ಎಷ್ಟು ಅಷ್ಟು ಸ್ಪೇಸ್ ಈ ಮನುಷ್ಯನ ಹೃದಯಗಳು ಇದರ ಮಾರಾಗಿದ್ದಾರೆ ಅಂತ ನಗಬೇಕು. ನೀವು ನಿಜವಾಗಿ ಅದೃಷ್ಟವಂತರು ಯಾಕಂತ ಕೇಳಿ, ನಾನು ಯಾರಿಗೂ ಇವತ್ತಿನ ಮಕ್ಕಳು ಯಾರಿಗೂ ಕೂಡ ಹಳ್ಳಿಯಾಗಿ ಉಳಿದಿಲ್ಲ. ನೀವು ಹಳ್ಳಿಯಾಗಿ ಉಳಿದಂಥ ಒಂದು ಹಳ್ಳಿಯಲ್ಲಿ, ಅಗ್ರಾಳ ಎಂಬ ಹಳ್ಳಿಯಲ್ಲಿ ಅಂತ ಒಂದು ಇಷ್ಟು ಒಳ್ಳೆಯ ತಂದೆ ತಾಯಿ ಬೆಳೆದು ಹಳ್ಳಿಯಲ್ಲಿ ಬೆಳೆದ ಶ್ರೀಮಂತ ನೀವು, ಹಳ್ಳಿಯಲ್ಲಿ ಬೆಳೆದ ಬಡತನದಲ್ಲಿ ಬೆಳೆದ ಶ್ರೀಮಂತ ನೀವು. ಅಂಥ ಶ್ರೀಮಂತಿಕೆ ಉಳ್ಳವರು ಇದಾದರೆ ಇನ್ನೇನಾಗ್ತಾರೆ? ಎಲ್ಲಿಂದ ಎಲ್ಲಿಗೆ ಬಂದರು? ಅಗ್ರಾಳದಿಂದ ಜರ್ಮನಿ ಅಂತೆ, ಫಿನ್ಲ್ಯಾಂಡ್ ಅಂತೆ, ಮಂಗಳೂರು ಯೂನಿವರ್ಸಿಟಿ ಅಂತೆ, ಹಂಪಿ ಅಂತೆ. ಅನಂತರ ಮಾತನಾಡಿದ ಕೃತಿಯ ಲೇಖಕ ಬಿಎ ವಿವೇಕ್ ರೈ ಅವರ ಪುಸ್ತಕ ಜೀವನದ ಶಕ್ತಿಯಾಗಬೇಕು. ಕನ್ನಡದ ಸೃಜನಶೀಲ ಬರವಣಿಗೆಗಳು ಜಗತ್ತಿಗೆ ತಲುಪಬೇಕಾದ್ರೆ ಅನುವಾದ ಬಹಳ ಮುಖ್ಯ ಎಂದರು. ಲೇಖಕರನ್ನ ಗುರುತಿಸಿಕೊಳ್ಳುವಂಥ ಒಂದು ಜಗತ್ತಿನಲ್ಲಿ ಇಂಥ ನಾಟಕಗಳು ನಮ್ಗೆ ಯಾಕೆ ಪ್ರಸ್ತುತ ಆಗ್ತವೆ ಅಂದರೆ ನಾವು ಗುಂಡು ಹಾಕಲಿಕ್ಕೆ ಆಗುವುದಿಲ್ಲ. ಆದರೆ ನಮ್ಮ ಸಾಹಿತ್ಯದ ಮೂಲಕನೇ ನಾವು ಈ ಥರದನ್ನು ಒಂದು ಆಲ್ಟರ್ನೇಟಿವ್, ಪರ್ಯಾಯವಾದಂತಹ ಜಗತ್ತನ್ನು ನಿರ್ಮಾಣ ಮಾಡ್ತಾ ಹೋಗಬೇಕು. ನನಗೆ ಭಾಳ ಸಂತೋಷ ಆಗಿದೆ ಇವತ್ತು ನೀವೆಲ್ಲ ಬಂದಿರುವಂಥದ್ದು, ಭಾಳ ಸಂತೋಷ ಆಗಿದೆ. ಯಾಕೆಂದರೆ ಎಷ್ಟೋ ಬಾರಿ ಇವತ್ತಿನ ದಿನ ನಾವು ಆಮಂತ್ರಣ ಕಳಿಸೋದು ಹೇಗೆ ಅನ್ನೋದು ದೊಡ್ಡ ಸಮಸ್ಯೆ. ನಮ್ಮ ಯುವಕರು ಹೇಳ್ತಾರೆ, ಇಲ್ಲ ಸರ್ ಆಮಂತ್ರಣ ಪೋಸ್ಟ್ ಮಾಡೋದಿಲ್ಲ. ಈ ವೇಳೆ ಹಿರಿಯ ಲೇಖಕ ಎಂ ರಾಮಚಂದ್ರ, ವಿಕಾಸ ಮಂಗಳೂರಿನ ಕೃಷ್ಣಮೂರ್ತಿ ಉಪಸ್ಥಿತರಿದ್ದರು. ಡಾಕ್ಟರ್ ದಾಮೋದರ ಶೆಟ್ಟಿ ಸ್ವಾಗತಿಸಿದ್ರು. ಶಶಿರಾಜ್ ಕಾಬೂರು ನಿರೂಪಿಸಿದ್ರು. ಕಲ್ಲೂರು ನಾಗೇಶ್ ವಂದಿಸಿದ್ರು. ನಗೇಶ್ ಕಾವೂರು, ವಿ4 ನ್ಯೂಸ್ 24/7 ಮಂಗಳೂರು.